ಪಾಕಿಸ್ತಾನದ ಇಸ್ಲಾಮಾಬಾದ್ನ ಮನೆಯೊಂದಕ್ಕೆ ಅಪರಿಚಿತನೊಬ್ಬ ನುಗ್ಗಿ 17ರ ಪ್ರಾಯದ ಟಿಕ್ಟಾಕ್ ಸ್ಟಾರ್ ಸನಾ ಯೂಸುಫ್ರನ್ನು ಗುಂಡಿಕ್ಕಿ ಸಾಯಿಸಿರುವುದಾಗಿ ವರದಿಯಾಗಿದೆ. ಪಾಕಿಸ್ತಾನದ ಖೈಬರ್ ಪಖ್ತೂನ್ಖಾ ಪ್ರದೇಶದ ಚಿತ್ರಾಲ್ ಮೂಲದ ಸನಾ ಸಣ್ಣ ಪ್ರಾಯದಲ್ಲೇ ಟಿಕ್ಟಾಕ್ನಲ್ಲಿ ಲಕ್ಷಾಂತರ ಅನುಯಾಯಿಗಳನ್ನು ಹೊಂದಿದ್ದಾರೆ. ಇಸ್ಲಾಮಾಬಾದಿನ ಸಂಬುಲ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಗುಂಡಿಕ್ಕುವುದು ನಡೆದಿದೆ. ಇಲ್ಲಿನ ಸೆಕ್ಟರ್ 13ರಲ್ಲಿ ಸನಾ ವಾಸವಿದ್ದ ಮನೆಗೆ ಬಂದ ಆಗಂತುಕನು ಗುಂಡಿಕ್ಕಿ ಪರಾರಿಯಾಗಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಪಾಕಿಸ್ತಾನದ 16 ಕಡೆ ಇತ್ತೀಚಿನ ದಿನಗಳಲ್ಲಿ ಇಂತಹ ಗುಂಡು ದಾಳಿಗಳು ನಡೆದಿವೆ. PIMS ಪಾಕಿಸ್ತಾನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಆಸ್ಪತ್ರೆಗೆ ಆಕೆಯ ಮೃತದೇಹವನ್ನು ಸಾಗಿಸಲಾಗಿದೆ. ಶವ ಪರೀಕ್ಷೆ ನಡೆಯಬೇಕಿದೆ. ಈಗ ಜಾಲತಾಣಗಳಲ್ಲಿ ಜಸ್ಟಿಸ್ ಫಾರ್ ಸನಾ ಎಂಬ ಹಕ್ಕೊತ್ತಾಯ ಗುಂಪು ಭಾರೀ ಬೆಂಬಲದ ಕೋಟೆ ಪ್ರಕಟಿಸಿದೆ. ಕ್ವೆಟ್ಟಾದಲ್ಲಿ ಇತ್ತೀಚೆಗೆ ಹೀರಾ ಎಂಬ 15ರ ಹುಡುಗಿಗೆ ಹೀಗೆ ಸಾವು ತರಲಾಗಿತ್ತು. ಆ ಸಂಬಂಧ ತಂದೆ ಮತ್ತು ಭಾವನನ್ನು ಬಂಧಿಸಲಾಗಿತ್ತು. ಅದು ಜಾಲತಾಣ ಪೋಸ್ಟ್ಗಳ ವಿರುದ್ಧ ಮರ್ಯಾದೆಗೇಡು ಹತ್ಯೆ ಎನ್ನಲಾಗಿದೆ.